ಬೇಕಾದ ಪಾಂಪ್ಲೆಟ್ ಎಲ್ಲ ಹಂಚಿದ್ದಾನೆ, ಆದ್ರೆ ಇಲ್ಲಿ ಮಾತ್ರ ನನ್ನ ಹೆಸರನ್ನು ಕೂಗ್ಲಿಲ್ಲ. ನೀವು ಎವ್ರಿಬಡಿ ಥ್ಯಾಂಕ್ ಯು ಫಾರ್ ದಿಸ್, ಥ್ಯಾಂಕ್ ಯು ಫಾರ್ ನನ್ನ ಹೆಸರು. ಪ್ರತಿಯೊಬ್ಬರು ಕೂಡ ಇಲ್ಲಿ ಅವ್ರು ಈ ಕಾರ್ಯ ಮಾಡಿದ್ರು ಅದಕ್ಕಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದಾವೆ, ಇವ್ರು ಈ ಕಾರ್ಯ ಮಾಡಿದ್ರು ಅದಕ್ಕೆ ಒಂದೇನೆ ಸಲ್ಲಿಸ್ತದೆ ಎಂಬುದಾಗಿ. ಅದು ನನ್ನ ಹೆಸರು ಮಾತ್ರ ನೀವು ಕರೀತಲ್ಲ ಹೋಗಿ ಎಂಬುದಾಗಿ ಹೇಳ್ತವೆ. ಹಲೋ, ಬಿಕಮಿಂಗ್ ನ ಹೆಸರು, ನಾಟ್ ಕಾಲಿಂಗ್ ಫಾದರ್, ಫೋಗೆಟ್ ಜಗಳ. ನನ್ನ ಹೆಸರು ಫಾದರ್ ಏನಾದ್ರು ಇಲ್ಲಿ ನಮ್ಮ ಹೆಸರಿಗೆ ಕೂಗಿ ಕರಲಿಲ್ವಾ, ನಮ್ಮ ಹೆಸರಿಗೆ ಅಲ್ಲಿ ಹೇಳಿ ನಮಗೆ ಒಂದನೇ ಸಲ್ಲಿಸಲು ಆ ಕ್ಷಣದಲ್ಲಿ ನಾವು ನೋಡ್ತೇವೆ ಫಾದರ್ ಹತ್ರ ಹೋಗಿ ಜಗಳ ಮಾಡುವಂತ ಅನೇಕ ಕಾರ್ಯಗಳು ನೋಡ್ತೇವೆ. ಹೌದಾ 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 ಹೌದಾ? ನನ್ನ ಹೆಸರು ಹೇಳಲಿಲ್ಲ ಎಂಬುದಾಗಿ ಜಗಳ ಮಾಡುವಂತ ಕಾರ್ಯ ಇದೆಯಲ್ವಾ? Many a times you want to work because people should come and say, very good, very good, very good. ಆದ್ರೆ ಅನೇಕ ಸಂದರ್ಭದಲ್ಲಿ My name should be written. ಅನೇಕ ಮಕ್ಕಳು ಈ ರೀತಿಯ ಒಂದು ಕಾರ್ಯಗಳು ಮಾಡುವುದು ಏತಕ್ಕೆಂದ್ರೆ ತಮ್ಮ ಹೆಸರು ಜನರು ಇಲ್ಲಿ ಬಂದು ಹೊಗಳಬೇಕು, ಪರವಾಗಿಲ್ಲ ನೀನು ಒಳ್ಳೆ ಕಾರ್ಯನ ಮಾಡಿದೆ ಎಂಬುದಾಗಿ ಹೇಳಬೇಕು, ಎಲ್ಲ ನನ್ನ ಹೆಸರನ್ನ ಎಲ್ಲಾ ಕಡೆಗಳು ನನ್ನ ಹೆಸರನ್ನ ಕೆತ್ತಿಸಬೇಕು ಎಂಬುದಾಗಿ ಈ ರೀತಿ ಆಸೆ ಆಕಾಂಕ್ಷೆಗಳನ್ನು ಮಾಡ್ತೇವೆ. I went to one church, there it was written, this bench is donated by so and so, that bench is donated, everybody's name. Now there is no place in the church to write, everywhere name. The Bible says when somebody gives, let the right hand not know what the left hand has been given. But many places the names are not written. Father, ನಾವು ನೋಡ್ತೇವೆ ಒಂದು ದೇವಾಲಯಕ್ಕೆ ನಮ್ಮ ಬ್ರದರ್ ಹೋಗಿದಂತಹ ದೇವಾಲಯದಲ್ಲಿ ಅಲ್ಲಿ ನೋಡ್ತಾರೆ ಈ ಬೆಂಚ್ ಅನ್ನ ಇಂಥವರು ಕೊಟ್ಟರು, ಕೊಡುಗೆಯಾಗಿ ಕೊಟ್ಟರು, ಅವರ ಹೆಸರು ಚೇರ್ ಮೇಲೂ ಕೂಡ ಅವರ ಹೆಸರಿದೆ, ಇಂಥವರು ಈ ಕೊಡುಗೆನ ಕೊಟ್ಟರು ಎಂಬುದಾಗಿ ಅವರ ಹೆಸರುಗಳನ್ನ ಲಿಖಿತವಾಗಿ ಬರೆಸಿಟ್ಟಿದ್ದಾರೆ. ಆದ್ರೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ದೇವರ ವಾಕ್ಯ ಹೇಳ್ತದೆ ನಿನ್ನ ಬಲಗೈ ಕೊಟ್ಟಿದ್ದು ನಿನ್ನ ಎಡಗೈ ಗೊತ್ತಾಗಬಾರದು ಎಂಬುದಾಗಿ ಹೇಳಿರುವಾಗ ಸರಿಯಾ ನಾವು ಈ ಕಾರ್ಯನ ಮಾಡಿದ್ದೇವೆ. ಸರಿಯಾ? ಫಾದರ್ has to announce your name, no? Father announce, if he doesn't announce the name, I'm not coming anywhere. ನಾವೇನ್ ಮಾಡ್ತೇವೆ, ಫಾದರ್ ಏನಾದ್ರೂ ನಮ್ಮ ಹೆಸರನ್ನ ಅನೌನ್ಸ್ ಮಾಡ್ಲಿಲ್ವಾ, ಇನ್ನೊಂದ್ ಸರಿ ಫಾದರ್ ಸವಾಸನ ಬೇಡ, ಚರ್ಚೆ ಬೇಡ ಎಂಬುದು. ಫಾದರ್ always name. ಫಾದರ್ ಯಾವಾಗ್ಲೂ ಬ್ರದರ್ ಜಾನ್ಸನ್ ಎಂಬುದಾಗಿ ಹೇಳ್ತಾರೆ, ನನ್ನ ಹೆಸರು ಮಾತ್ರ ಕರೀತಲ್ಲ. ಸರಿಯಾ 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 ಸರಿಯಾ? Whatever you do, give your best to the Lord. He will turn your water into wine. ನೀವು ಯಾವ ಕಾರ್ಯವನ್ನ ಮಾಡ್ತಿರೋ ಅದನ್ನ ಸಂಪೂರ್ಣ ಹೃದಯದ ಅಂತರಾಳದೊಂದಿಗೆ ಯಥೇಚ್ಛವಾಗಿ ನೀವು ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಳದೆ ನೀವು ಮಾಡಿ, ಆಗ ಆ ನೀರನ್ನ ದ್ರಾಕ್ಷರಸವಾಗಿ ಮಾರ್ಪಡಿಸ್ತಾರೆ. Hallelujah. 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 I met one person in Kuwait. ಈಗ ಇವರು ಕುವೈಟ್ ನಲ್ಲಿ ಒಂದು ವ್ಯಕ್ತಿಯನ್ನ ಸಂಧಿಸಿದ್ರು, praying hallelujah, 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 hallelujah. ಆಗ ಅಲ್ಲಿ ಆ ಸಹೋದರ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ರು, ಹಾಲೆಲೂಯಾ 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 ಎಂಬುದಾಗಿ. 10 years in Kuwait. 10 ವರ್ಷದಿಂದ ಅವರು ಅಲ್ಲಿ ಕುವೈಟ್ ನಲ್ಲಿ ಇದ್ದಾರೆ. And he said to me, brother, the book of Deuteronomy says, I shall lend and not borrow. ಇದು ಬ್ರದರ್ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ಹೇಳ್ತದೆ, ನಾನು ಯಾವಾಗಲೂ ಸಾಲ ಕೊಡುವಂತ ವ್ಯಕ್ತಿಯಾಗಿದ್ದೀನಿ ಹೊರತು ಸಾಲ ತೆಗೆದುಕೊಳ್ಳುವಂತ ವ್ಯಕ್ತಿಯಾಗಿಲ್ಲ ಎಂಬುದಾಗಿ. I will lend and not borrow. ನಾನು ಯಾವ ಕಾರಣಕ್ಕೂ ಸಾಲ ಕೊಡುವಂತ ವ್ಯಕ್ತಿಯ ಹೊರತು ಸಾಲ ತೆಗೆದುಕೊಳ್ಳುವಂತ ವ್ಯಕ್ತಿ ಅಲ್ಲ. And God is going to give me a new house. Thank you Lord, I got a new house. ಇದು ದೇವ ನನಗೆ ಒಂದು ದೊಡ್ಡ ಹೊಸ ಮನೆಯನ್ನು ನೀವು ಕೊಟ್ಟಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ಎಂಬುದಾಗಿ ಹೇಳ್ತಾ ಇದ್ದಾನೆ. And he prays for at least 2 or 3 hours. ಇದು ಈ ರೀತಿ ಸ್ತುತಿ ಮಾಡುವಂತ ಕಾರ್ಯದಲ್ಲಿ 2 ಗಂಟೆ 3 ಗಂಟೆ ಕಳೀತಾ ಇದ್ದಾರೆ. I looked at him. ಆಗ ಇವರು ಆ ಸಹೋದರ ನೋಡಿದ್ರು. And I said, Lord, what should I tell him? ಆ ಕಾರ್ಯ ನೋಡಿ ದೇವರಲ್ಲಿ ಕೇಳಿದ್ರು, ದೇವ ನಾನು ಆ ಸಹೋದರನಿಗೆ ಏನಂತ ಹೇಳ್ಬೇಕು? So the Lord told me, tell him even after 10 years he will not get the house. ಈಗ ಈ ರೀತಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ರು ಕೂಡ 10 ವರ್ಷಗಳು ಕಳೆದಿದ್ರು ಕೂಡ ಈ ರೀತಿ ಪ್ರಾರ್ಥನೆ, you will not get the house. You don't add baba. ನೀವು ಈ ವ್ಯಕ್ತಿ ಮನೆಯನ್ನ ಪಡ್ಕೊಂಡಿಲ್ಲ ಎಂಬುದಾಗಿ. So even after 10 years you will not get the house. 10 ವರ್ಷಗಳಾದ್ರೂ ಕೂಡ ಈ ಮನೆಯನ್ನ ಪಡ್ಕೊಂಡಿಲ್ಲ ಎಂಬುದಾಗಿ, ಪಡೆದುಕೊಳ್ಳುವುದಿಲ್ಲ ಎಂಬುದಾಗಿ. He is puzzled now. He got shocked. What is he saying? So I asked this brother, you said you will lend and not borrow. God bless you. ಈಗ ಈ ಸಹೋದರ ಹೇಳಿದ್ರು ಆ ಸಹೋದರನಿಗೆ, ಇದು ಓ ಬ್ರದರ್, ನೀವು ಸಂಪೂರ್ಣವಾಗಿ ನೀವು ಸಾಲ ತೆಗೆದುಕೊಳ್ಳಲ್ಲ, ಸಾಲ ಕೊಡುವಂತ ವ್ಯಕ್ತಿಯಾಗಿದ್ದೀರಿ. Tell me, from how many years are you working in Kuwait? ಈಗ ಹೇಳಿ, ಎಷ್ಟು ವರ್ಷಗಳಿಂದ ನೀವು ಕುವೈಟ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀರಿ, ಉದ್ಯೋಗ ಮಾಡ್ತಾ ಇದ್ದೀರಿ? 10 years. 10 ವರ್ಷದಿಂದ ಮಾಡ್ತಾ ಇದ್ದಾನೆ. 10 ವರ್ಷದಿಂದ ಮಾಡ್ತಾ ಇದ್ದಾನೆ.
How much of promotion have you got in your company? ಈಗ ಎಷ್ಟು ಪ್ರಮೋಷನ್ ನಿಮಗೆ ಸಿಕ್ಕಿದೆ ನಿಮ್ಮ ಕೆಲಸ ಮಾಡುವಂತ ಜಾಗದಲ್ಲಿ? ಒಂದೇ ಒಂದು ಪ್ರಮೋಷನ್. Praise the Lord. ಪ್ರೈಸ್ ದಿ ಲಾರ್ಡ್. I said, if for 10 years you have been doing the same thing and you are expecting God to give you something more, it will not happen. You do something extraordinary, God will bless that extraordinary and you will get the house. ಪ್ರೈಸ್ ದಿ ಲಾರ್ಡ್. ಈಗ ಅದೇ ರೀತಿ ನೀನು ಕೂಡ 10 ವರ್ಷಗಳ ಯಾವ ಕಾರ್ಯವನ್ನು ಮಾಡ್ತಾ ಇದ್ರೋ ಅದೇ ಕಾರ್ಯವನ್ನು ಮಾಡ್ಕೊಂಡು ಬರೋದ್ರಿಂದ ದೇವರು ನಿನಗೆ ಯಾವ ಕಾರಣಕ್ಕೆ ಯಥೇಚ್ಛವಾಗಿ ಆಶೀರ್ವಾದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಏನಾದ್ರೂ ಯಥೇಚ್ಛವಾಗಿ ನೀನು ಕಾರ್ಯವನ್ನು ಮಾಡುವಾಗ ಆ ಕಾರ್ಯವನ್ನು ನೋಡಿ ದೇವರು ಕೂಡ ನಿನಗೆ ಯಥೇಚ್ಛವಾಗಿ ಎಲ್ಲ ಕಾರ್ಯವನ್ನು ನಿನ್ನ ಪರವಾಗಿ I told ಮಾಡ್ಕೊಳ್ತಾರೆ. him, after 8 hours of duty, what do you do? ಈಗ ಆಗ ಇವರು ಕೇಳಿದ್ರು ಆ ಸಹೋದರನಲ್ಲಿ, 8 ಗಂಟೆಗಳ ಆ ಉದ್ಯೋಗವನ್ನ ಆ ಕೆಲಸವನ್ನು ಮಾಡಿ ಮುಗಿಸಿದ ಮೇಲೆ ಉಳಿದಂತ ಸಮಯ ಏನ್ ಮಾಡ್ತೀರಿ? What new qualification are you getting in your life? ಈಗ ಯಾವ ಆ 8 ಗಂಟೆಗಳ ಡ್ಯೂಟಿ ಮಾಡಿದ ಆದ್ಮೇಲೆ ಹೊಸ ವಿಧವಾದಂತ ಯಾವುದೇ ಕ್ವಾಲಿಫಿಕೇಶನ್ ಯಾವುದನ್ನ ಪಡ್ಕೊಳ್ತಾ ಇದ್ದೀರಿ? What new knowledge are you receiving that you can apply and get a better job? ಈಗ ಆ ಉಳಿದಂತ ಸಮಯದಲ್ಲಿ ಬೇರೆ ವಿಧವಾದಂತಹ ವಿಶೇಷವಾದ ಜ್ಞಾನವನ್ನು ಪಡೆದುಕೊಂಡು ಅದನ್ನ ನೀವು ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇದು ಅದಕ್ಕಿಂತಲೂ ಉತ್ತಮವಾದ ಉದ್ಯೋಗ ನೀವು ಪಡ್ಕೊಳ್ಳಿಕ್ಕೆ Because if you do not ಇದ್ದೀರಿ. increase your knowledge, if you do not do something different, if you do not go on a higher level, you will never get more money. ಈಗ ನೀನು ಯಾವಾಗ ಇದು ನಿನ್ನ ಜ್ಞಾನವನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋದಿಲ್ವೋ, ನೀನು ಈಗ ಮಾಡ್ತಿರುವಂತ ಕೆಲಸದಿಂದ ಉತ್ತಮವಾದಂತಹ ಕೆಲಸವನ್ನು ನೀವು ಮಾಡೋದಿಲ್ವೋ, ಆ ಕ್ಷಣದಲ್ಲಿ ನೀನು ಯಾವ ಕಾರಣಕ್ಕೂ ಇದಕ್ಕಿಂತಲೂ ಉತ್ತಮವಾದ ಉದ್ಯೋಗವನ್ನು ಪಡ್ಕೊಳ್ಳದೆ ದೇವರಿಂದಲೂ ಕೂಡ ಯಾವುದೇ ಯಥೇಚ್ಛವಾದ ಹಣವನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ. Aram kuchi. ಈಗ 8 ಗಂಟೆಗಳ ಡ್ಯೂಟಿ ಮುಗಿದ ಮೇಲೆ ಆರಾಮಾಗಿ ಈ ರೀತಿ ಕೂತ್ಕೊಂಡು ಕುರ್ಚಿ ಮೇಲೆ ಈಸು ಚೇರಲ್ಲಿ ಕೂತ್ಕೊಂಡು, Did Jesus ask them to fill water? ಈಗ ಅಲ್ಲಿ ಯೇಸು ಹೇಳಿದಾರ ಅಲ್ಲಿ ನೀರನ್ನು ತುಂಬಿಸೆಂಬುದಾಗಿ? You know, in the church, what you will come and tell the preacher? Pray over me, I get a house. Pray over me, I get a car. Pray over me. Is it a magic? ಈಗ ಇಲ್ಲಿ ದೇವಾಲಯದ ಒಳಗೆ ಬಂದು ಪ್ರಬೋಧಕರ ಬಳಿಯಲ್ಲಿ ಬಂದು, ಬ್ರದರ್ ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿ ಪ್ರಾರ್ಥಿಸಿ ನಾನು ಒಂದು ಹೊಸ ಮನೆಯನ್ನು ದೊಡ್ಡ ಮನೆಯನ್ನು ತೆಗೆದುಕೊಳ್ಬೇಕೆಂಬುದಾಗಿ ಪ್ರಾರ್ಥಿಸಿ ಪ್ರಾರ್ಥಿಸಿ ಎಂಬುದಾಗಿ ಕೇಳ್ತೀರಿ. ಅದೇನು ಮ್ಯಾಜಿಕ್ ಆಗ್ತದ? One car is come, brother. I can see in a vision. Brother, I can see in a vision. A house is coming. ಈಗ ಬ್ರದರ್ ನನಗೆ ಒಂದು ದೃಶ್ಯ ನೋಡಿದೆ, ಒಂದು ವಿಷನ್ ನೋಡಿದೆ, ಒಂದು ಕಾರ್ ಬರ್ತದೆ ಅಥವಾ ಒಂದು ದೊಡ್ಡ ಮನೆಯನ್ನು ನಾನು Brother, ಪಡ್ಕೊಂಡಿದ್ದೀನಿ. now I can see a bike also. ಬ್ರದರ್ ಈಗ ನಾನು ಅದೇ ರೀತಿ ಒಂದು ದೊಡ್ಡ ಒಂದು ಬೈಕ್ ಅನ್ನು ಸಹ ನೋಡ್ತಾ ಇದ್ದಾನೆ. Oh, 3 chains of gold also. ಈಗ ಅದರ ಮಧ್ಯದಲ್ಲೂ ಕೂಡ 3 ದೊಡ್ಡ ದೊಡ್ಡ ಚೈನ್ಗಳು ಸಹ ನೋಡ್ತಾ ಇದ್ದಾನೆ. Don't be deceived. ದಯವಿಟ್ಟು ಯಾವ ಕಾರಣಕ್ಕೂ ಮೋಸ ಹೋಗಬೇಡಿ. Here Jesus is giving us an excellent example. Our God is a God of action. If you don't have action and you are only praying, let me tell you, you will be praying and praying without action, you will get no action. But praise God, if you are a person of action, if you are a person of hard working, if you are a person of honesty, if you are a person of sincerity, my God will turn your water into wine. Praise the Lord. Hallelujah. ನಮ್ಮ ದೇವರು ಪ್ರಿಯರೇ ಕಾರ್ಯ ಪ್ರವರ್ತನೆ ಮಾಡುವಂತ ದೇವರಾಗಿದ್ದಾರೆ. ಅದಕ್ಕಾಗಿ ಅವರು ಕೂಡ ನಮಗೆ ಹೇಳ್ತಾ ಇದ್ದಾರೆ, ನೀವು ಕಾರ್ಯ ಪ್ರವರ್ತನೆ ಮಾಡುವಂತ ವ್ಯಕ್ತಿಗಳಾಗಬೇಕು. ನೀವು ಕೇವಲ ಬರೀ ಪ್ರಾರ್ಥನೆ ಮಾಡ್ತಾ 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 ಯಾವ ಕಾರಣಕ್ಕೂ ನೀವು ಕಾರ್ಯವನ್ನು ಮಾಡದೆ ಹೋದ್ರೆ ಯಾವ ಕಾರಣಕ್ಕೂ ಇರುವಂತ ನೀರು ಇರುವ ನೀರಿನ ರೀತಿಯಲ್ಲಿ ಇರ್ತದೆ ಹೊರತು, ನೀವು ಯಾವಾಗ ಕಾರ್ಯ ಪ್ರವರ್ತನೆ ಮಾಡ್ತಿರೋ, ಒಳ್ಳೆಯ ಜ್ಞಾನದೊಂದಿಗೆ ಒಳ್ಳೆಯ ಒಂದು ಪ್ರಾಮಾಣಿಕತೆ ಉಳ್ಳಂತ ಸೇವೆಯನ್ನು ಮಾಡ್ತಿರೋ, ಆ ಕ್ಷಣದಲ್ಲಿ ನೀರು ದ್ರಾಕ್ಷರಸವಾಗಿ ಬದಲಾವಣೆ ಆಗ್ತದೆ. Praise the Lord. Praise the Lord. One of the best business today is, if you don't want to work, you become a preacher. ಈಗ ಇವತ್ತಿನ ನಾವು ಈ ಲೋಕದಲ್ಲಿ ನೋಡ್ತಾ ಇದ್ದೇವೆ, ನೀವು ಪ್ರಬೋಧಕರಿಗೆ ಆಗ್ಲಿಕ್ಕಾಗಿ ಯಾವುದೇ ವಿಧದ ಕಷ್ಟನ ಪಡಬೇಕಾಗಿಲ್ಲ. ಆ ಒಂದು ಕಾರಣ ನೋಡಿ, The best profession in this world is being a preacher. ಈಗ ಇಲ್ಲಿ ನಾವು ಪ್ರಬೋಧಕರಾಗಬೇಕಾದ್ರೆ ಯಾವ ಕಾರಣಕ್ಕೂ ಯಾವುದೇ ಕೆಲಸವನ್ನ ಮಾಡದೆ ಇದ್ರೆ ಸಾಕು, ನಾವು ಪ್ರಬೋಧಕರಾಗಬಹುದು ಎಂಬುದಾಗಿ ಅನೇಕ ಮಕ್ಕಳು ತಿಳ್ಕೊಂಡಿದ್ದಾರೆ. If you become a priest, no marriage, no? If you become a priest, you can't get married. But being a preacher, you can get married, have wife, have children, and also have a good life.
ಈಗ ಯಾವಾಗ ಒಂದು ಗುರುಗಳಾಗ್ತೇವೋ ಅಲ್ಲಿ ಯಾವ ಕಾರಣಕ್ಕೆ ಮದುವೆ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಆದ್ರೆ ಒಂದು ಪ್ರಬೋಧಕನಾದ್ರೆ ಮದುವೆ ಮಾಡ್ಕೊಳ್ಬಹುದು, ಮಕ್ಕಳನ್ನ ಪಡ್ಕೊಳ್ಬಹುದು, ಒಳ್ಳೆ ಆರಾಮವಾದ ಲೈಫನ್ನು ಸಹ ನಡೆಸಬಹುದು. Why so much of quietness? ಯಾಕೆ ಇಷ್ಟೊಂದು ನಿಶಬ್ದವಾಗಿದ್ದೀರಿ? This happened in my life. ಇದು ನಮ್ಮ ಜೀವನದಲ್ಲಿ ನಡೆದಿರುವಂತ ಕಾರ್ಯ. When I got touched, I went to the priest. ಈಗ ಯಾವಾಗ ಇವರು ದೇವರನ್ನ ಸ್ಪರ್ಶಿಸಿದ್ರು ಆ ಕ್ಷಣದಲ್ಲಿ ಇವರು ಒಂದು ಗುರುಗಳ ಬಳಿಯಲ್ಲಿ I ಹೋದ್ರು. told Father, I want to work full time with you. ಈಗ ಆಗ ಆ ಗುರುಗಳ ಬಳಿಯಲ್ಲಿ ಈ ರೀತಿ ಹೇಳಿದ್ರು, ಗುರುಗಳೇ ಇದು ನಾವು ಫುಲ್ ಟೈಮ್ ನಿಮ್ಮ ಜೊತೆಯಲ್ಲಿ ಸೇವೆಯನ್ನು ಮಾಡಬೇಕೆಂಬುದಾಗಿ ಎಣಿಸಿದ್ದೇನೆ. Father was very happy. ಆಗ ಗುರುಗಳು ತುಂಬಾ ಸಂತೋಷ ಪಟ್ರು. He said, you married? ಆ ಕ್ಷಣದಲ್ಲಿ ಆ ಗುರುಗಳು ಕೇಳಿದ್ರು, ನೀನು ಮದುವೆ ಆಗಿದೆಯಾ? One. ಆಗ ಇವ್ರು ಹೇಳಿದ್ರು, ಹೌದು, ಒಂದು ಹೆಂಡತಿಯನ್ನ ನಾನು ಮದುವೆ ಮಾಡ್ಕೊಂಡಿದ್ದೇನೆ. Why, there are two wives, so what? You are laughing? Don't make me nervous. So I said, I'm married, one wife. ಈಗ ಆಗ ಇವ್ರು ಹೇಳಿದ್ರು, ಹೌದು, ನಾನು ಒಂದು ಪತ್ನಿಯನ್ನ ನಾನು ಮದುವೆ ಮಾಡ್ಕೊಂಡಿದ್ದೇನೆ. Any children? Children? ಮಕ್ಕಳೇನಾದ್ರೂ ಇದ್ದಾರಾ? Two? 2 ಮಕ್ಕಳಿದ್ದಾರೆ, 2 ಮಕ್ಕಳಿದ್ದಾರೆ. Any business? ಯಾವ್ದಾದ್ರು ವ್ಯವಹಾರವನ್ನು ಮಾಡ್ತಾ ಇದ್ದೀರಾ? ವ್ಯಾಪಾರ ಒಂದು ಯಾವ್ದಾದ್ರು ಬಿಸ್ನೆಸ್ ಮಾಡ್ತಾ ಇದ್ದೀರಾ? No. All lost. Poor. ಇಲ್ಲ, ಮಾಡ್ತಾ ಇಲ್ಲ. ಯಾವ ಬಿಸ್ನೆಸ್ ಮಾಡ್ತಾ ಇಲ್ಲ, ಎಲ್ಲರೂ ಸಂಪೂರ್ಣವಾಗಿ ಲಾಸ್ ಆಯ್ತು. Any money in the account? ನಿನ್ನ ಅಕೌಂಟ್ ನಲ್ಲಿ ಯಾವ್ದಾದ್ರು ಹಣ ಇದೆಯಾ? All lost. ಎಲ್ಲ ಸಂಪೂರ್ಣ ಅಕೌಂಟ್ ಖಾಲಿ ಆಗಿದೆ, ಎಲ್ಲ ಲಾಸ್ ಆಗಿದೆ. So you coming full time? ಈಗ ನೀನು ಫುಲ್ ಟೈಮ್ ಪೂರ್ಣ ಸೇವೆಯನ್ನು ಮಾಡಬೇಕೆಂಬುದಾಗಿ ಬಂದಿದ್ದಿ. And I thank God for this priest. ಆ ಕ್ಷಣದಲ್ಲಿ ನಿಜಕ್ಕೂ ಆ ಗುರುಗಳಿಗೆ ನಾನು ಆ ಗುರುಗಳ ಪರವಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. He told me these words. ಆ ಕ್ಷಣದಲ್ಲಿ ಆ ಗುರುಗಳು ಈ ನುಡಿಗಳನ್ನು ನನಗೆ ಹೇಳಿದ್ರು. 1 Timothy 5:8. Just put that. 1 Timothy 5:8. 1 ತಿಮೋತಿ 5ನೇ ಅಧ್ಯಾಯ 8. 5:8. Yeah. ಯಾವನಾದರೂ ಯಾವದಾರನು ಯಾವನಾದರೂ ಸ್ವಂತದವರನ್ನು ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೆ ಹೋದರೆ ಅವನು ನಂಬಿಕೆಯನ್ನು ಅಲ್ಲಗೆಳೆದವನು, ನಂಬದವನಿಗಿಂತಲೂ ಕೆಟ್ಟವನು ಆಗಿದ್ದಾನೆ. ಕೆಟ್ಟೆ. What is ಕೆಟ್ಟೆ? ಕರೆಕ್ಟ್. Worst, no? ಕೆಟ್ಟ, Worst. Kette, 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 kette. That kette went inside my head. ಆ ಕೆಟ್ಟತನ ಇವರ ಒಳಗಡೆ ಪ್ರವೇಶ ಆಯ್ತು. ಏನ್ ತಪ್ಪನ್ನು If ಮಾಡ್ತೀನಿ you cannot meet your family need, then you are worse than an unbeliever. ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಪ್ರೇರೆ, ನಿನ್ನ ಸ್ವಂತ ನಿನ್ನ ಕುಟುಂಬದವರಿಗೆ ಯಾವುದಾದ್ರೂ ಒಂದು ಕಾರ್ಯವನ್ನು ನೀವು ಮಾಡದೆ ಹೋದಲ್ಲಿ, ಕುಟುಂಬದನ್ನು ಸರಿಯಾಗಿ ನೋಡಿಕೊಳ್ಳದೆ ಹೋದಲ್ಲಿ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಂಬದವನಿಗಿಂತಲೂ ಕೆಟ್ಟವನು ಎಂಬುದಾಗಿ. So I asked the priest, you mean to say I cannot work full time? ಆಗ ಇವರು ಆ ಗುರುಗಳ ಬಳಿಯಲ್ಲಿ ಕೇಳಿದ್ರು, ಹಾಗಾದ್ರೆ ನಾನು ಪೂರ್ಣ ದೇವರ ಸೇವೆಯನ್ನು ಮಾಡಬಾರದು ಎಂಬುದಾಗಿ ಇದರ ಅರ್ಥನಾ? He said you are supposed to work full time. ಈಗ ನೀನು ಪರವಾಗಿಲ್ಲ, ನೀನು ಇಡೀ ದಿನ ಪೂರ್ಣ ಸೇವೆಯನ್ನು ಮಾಡ್ತದೆ ಎಂಬುದಾಗಿ ತಿಳ್ಕೊ, But not with me. ಆದ್ರೆ ನೀನು ನನ್ನ ಜೊತೆಯಲ್ಲಿ ಮಾಡಬೇಕೆಂಬುದಾಗಿ ಅಲ್ಲ. Go and find a job. ಫಸ್ಟ್ ನೀನು ಹೋಗು, ಉದ್ಯೋಗನ ಹುಡುಕು, Get money and give it at home. ಈಗ ಅಲ್ಲಿ ಬರುವಂತ ಸಂಬಳವನ್ನು ತೆಗೆದು ನಿಮ್ಮ ಮನೆಗೆ ಕೊಡು. Take care of your wife and children. ಅಲ್ಲಿ ನಿನ್ನ ಕುಟುಂಬದಲ್ಲಿರುವಂತ ನಿನ್ನ ಪತ್ನಿಯ ನಿನ್ನ ಮಕ್ಕಳನ್ನು ನೋಡಿಕೋ. But father, ministry, no? ಹಾಗಾದ್ರೆ ನಾನು ಮಾಡುವಂತ ಸೇವೆ ಬಗ್ಗೆ ಏನ್ ಹೇಳ್ತೀರಾ ಫಾದರ್? Your ministry will be in the place where you are working. ಈಗ ನಿನ್ನ ಸೇವೆ ಬಂದು ನೀನು ಎಲ್ಲಿ ಕೆಲಸವನ್ನ ಮಾಡ್ತಿದೀಯೋ ಅಲ್ಲಿ ನಿನ್ನ ಸೇವೆ ಪ್ರಾರಂಭವಾಗಬೇಕು. Many people who don't want to work want to do full time. ಯಾರಿಗೆಲ್ಲ ಕೆಲಸವನ್ನು ಮಾಡ್ಲಿಕ್ಕೆ ಮೈ ಬಗ್ಸಿ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ವೋ ಅವರೆಲ್ಲ ಹೇಳ್ತಾರೆ ನಾನು ಪೂರ್ಣ ಸೇವೆಯನ್ನು ಮಾಡಬೇಕು ಎಂಬುದಾಗಿ ಅನ್ಕೊಂಡಿದ್ದೇನೆ. 100